ಮಂಗಳೂರಿನಲ್ಲಿ ಕಳೆದ 35 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಗಣೇಶ ಆಂಬ್ಯುಲೆನ್ಸ್ ಮಾಲಕರಾಗಿ ಚಾಲಕರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದ ಕೆ ಗಂಗಾಧರ್ ಅವರು ವಿಧಿವಶರಾಗಿದ್ದಾರೆ. ಫುಡ್ ಪಾಯ್ಸನ್ ಆದಂತಹ ಹಿನ್ನೆಲೆಯಲ್ಲಿ ಅವರನ್ನು ಮಂಗಳವಾರದಂದು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಕೆಎಂಸಿ ಆಸ್ಪತ್ರೆಗೆ ದಾಖಲಿಸಿದ್ರು. ಚಿಕಿತ್ಸೆ ಫಲಿಸದೆ ನಿನ್ನೆ ರಾತ್ರಿ ಅವರು ಸಾವನ್ನಪ್ಪಿದ್ದಾರೆ. ಇನ್ನು ನಂದಿಗುಡ್ಡೆ ಹಿಂದೂ ರುದ್ರಭೂಮಿಯಲ್ಲಿ ಸಂಜೆ 3 ಗಂಟೆಗೆ ಅವರ ಪುತ್ರ ಅಂತ್ಯ ಸಂಸ್ಕಾರ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಸಮಾಜ ಸೇವಕರಾಗಿ ತಮ್ಮನ್ನು ತೊಡಗಿಸಿಕೊಂಡ ಇವರು ಕಳೆದ 2 ವರ್ಷಗಳಿಂದ ಕೊರೋನಾ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ತಮ್ಮ ಎಲ್ಲಾ ಆಂಬ್ಯುಲೆನ್ಸ್ಗಳನ್ನು ರೋಗಿಗಳ ಸಾಗಾಟಕ್ಕೆ ನೀಡಿದ್ರು. ಅಲ್ಲದೆ ಎಲ್ಲೇ ಅಪಘಾತ ನಡೆದ್ರು ಮೊದಲು ಇವರಿಗೆ ಕರೆ ಹೋಗ್ತಾ ಇದ್ದು, ಇವರು ಕ್ಷಣ ಮಾತ್ರದಲ್ಲಿ ಅಲ್ಲಿ ಹಾಜರಾಗ್ತಾ ಇದ್ರು. ತನ್ನ ತಂದೆಯಿಂದ ಪಡೆದುಕೊಂಡ ಒಂದು ಆಂಬ್ಯುಲೆನ್ಸ್ ಅನ್ನ ವೆನ್ಲಕ್ ಆಸ್ಪತ್ರೆಯ ಬಳಿ ಸೇವೆಗೆ ಇಟ್ಟು ಜನಾನುರುಣಿಯಾಗಿದ್ದಂತಹ ಇವರು ತಮ್ಮ ನಿರಂತರ ಶ್ರಮ ಮತ್ತು ಜನಪ್ರಿಯತೆಯಿಂದ ಇದೀಗ 15ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳ ಮಾಲಕರಾಗಿದ್ರು. ಗಣೇಶ ಆಂಬ್ಯುಲೆನ್ಸ್ ಸರ್ವಿಸ್ ಎಂದೇ ಹೆಸರನ್ನ ಇಟ್ಟುಕೊಂಡು ಇವರು ಜನಪ್ರಿಯರಾಗಿದ್ದಾರೆ. ಬಡಬಗ್ಗರ ಬಗ್ಗೆ ವಿಶೇಷ ಕಾಳಜಿ ಹೊಂದಿದಂತಹ ಇವರು ಬಡವರಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ನೀಡ್ತಾ ಇದ್ದು, ಚಿಕಿತ್ಸೆಯನ್ನು ಅವರಿಂದ ಪಡೆದುಕೊಳ್ತಾ ಇರಲಿಲ್ಲ. ರಸ್ತೆ ಅಪಘಾತ, ಮರಣ ಸಹಿತ ಯಾವುದೇ ಅಗತ್ಯ ಕೆಲಸಕ್ಕೂ ಇವರು ಕ್ಷಣ ಮಾತ್ರದಲ್ಲಿ ಹಾಜರಾಗ್ತಾ ಇದ್ರು. ಪೊಲೀಸರು ಕೂಡ ಇವರನ್ನು ತಮ್ಮ ತುರ್ತು ಅಗತ್ಯಗಳಿಗೆ ಕಳಿಸಿಕೊಳ್ತಾ ಇದ್ರು.